ಮಂಗಳೂರಿನ ದಿಶಾ ರಾಣಿಯವರು ವಿಯೆಟ್ನಾಂನಲ್ಲಿ ನಡೆದ ಮಿಸ್ ಟೀನ್ ಸೂಪರ್ ಗ್ಲೋಬ್ ಇಂಟರ್ನ್ಯಾಷನಲ್ನಲ್ಲಿ ಪ್ರಥಮ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದು ಸೂಪರ್ ಟ್ಯಾಲೆಂಟ್ ಬಿರುದನ್ನು ತನ್ನದಾಗಿಸಿಕೊಂಡಿದ್ದಾರೆ. ಇನ್ನು ಇವರಿಗೆ ಮಂಗಳೂರಿನ ಬಜಪೆ ವಿಮಾನ ನಿಲ್ದಾಣದಲ್ಲಿ ಅದ್ದೂರಿಯಾಗಿ ಸ್ವಾಗತ ನೀಡಲಾಯಿತು. ಸ್ನೇಹಿತರು ಹಾಗೂ ಹಿತೈಷಿಗಳು ಹೂಗುಚ್ಛವನ್ನು ನೀಡಿ ಬರಮಾಡಿಕೊಂಡರು. ಮಾಧ್ಯಮಗಳೊಂದಿಗೆ ತನ್ನ ಅನುಭವವನ್ನು ಹಂಚಿಕೊಂಡರು. ನಮಸ್ಕಾರ ಮಾತೆರೆಗ್ಲ ಎನ್ನ ಪುದರ್ ದಿಶಾ ರಾಣಿ. ಯಾನ್ 17 years old. Saint Aloysius Pre-University College to Kalpano. Anchane ಯಾನ್ ವಿಯೆಟ್ನಾಂ ಪೋದಿತ್ತೆ to represent India in an international platform. Anchane ಇಂಕ್ first runner up ತಿಕ್ಕೊಂಡು Miss Teen Super Globe International first runner up. Anchane I bagged the subtitle Super Talent in Vietnam. First ನೇರ್ ದುಂಬು ಎಂಗ ಗೋವಾಡ್ ಇತ್ತಂದ್ರೆ ಗೋವಾಡ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಇತ್ತಂದ್ರೆ ಪೂರ ಸ್ಟೇಟ್ ಕಾಂಪೀಟ್ ಮಾಡ್ತಂದಿತ್ತೇರೆ. ಐಟ್ ಲೆಂಕ್ ಫಸ್ಟ್ ರನ್ನರ್ ಅಪ್ ಮೂಲ ಪೂರ ಕಂಟ್ರಿ ಕಾಂಪೀಟ್ ಮಾಡ್ತಂದಿತ್ತೇರೆ. ಐಟ್ ಲೆಂಕ್ ಫಸ್ಟ್ ರನ್ನರ್ ಅಪ್ ತೆಗೆದು ಮಸ್ತ್ ಖುಷಿ ಒಂದೊಂದು ದಾಯ್ಪಂಡ ಯಾನೇನ ಕಂಟ್ರಿನ ರಿಪ್ರೆಸೆಂಟ್ ಮಾಡ್ತದಲ್ಲೇ ಅವೊಂಜಿ ಅವಳ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಂತೂ ಮಲ್ಲ ವಿಷಯ ಐಕ್ ಭಾರಿ ಖುಷಿ ಒಂದೊಂದು. ಆ್ಯಂಡ್ ವೆರಿ ಗ್ರೇಟ್ಫುಲ್ ಫಾರ್ ಎವ್ರಿ ಒನ್ ಏರಿಂಗ್ ಸಪೋರ್ಟ್ ಮಾಡಿದ್ರೆ ಎನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎನ್ನ ಕಲೀಗ್ ಸ್ಟೂಡೆಂಟ್ಸ್ ಪೂರ ಎಂಗೆ ಸಪೋರ್ಟ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. 20 ದೇಶಗಳ ಸ್ಪರ್ಧಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಈ ಹಿಂದೆ ಗೋವಾದಲ್ಲಿ ನಡೆದ ಸ್ಪರ್ಧೆಯಲ್ಲೂ ಕೂಡ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ರನ್ನರ್ ಅಪ್ ಪಡೆದುಕೊಂಡಿದ್ದಾರೆ. ದಿಶಾ ರಾಣಿಯವರು ಮಂಗಳೂರಿನ ಸೇಂಟ್ ಅಲೋಷಿಯಸ್ PU ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದಾರೆ. ನಾಗೇಶ್ ಕಾವೂರು V4 ನ್ಯೂಸ್ ಮಂಗಳೂರು. ಯಾವ ಲೇಟ್ ಆಗಿ ಈ ಫರ್ನಿಚರ್ ಹಿಂಗ ಮಸ್ತ್ ಇಷ್ಟ ನಿಲ್ಲಡಿ ಬತ್ತಂ ಪೋಯಿ ಬಾಬಾ ಇಲ್ಲ ಮಸ್ತ್ ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ನಿಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ದೆತ್ಕೋರ್ಬಿನೆಜಿ ಪೋಲೇರ್ ಬೇಬಿ